ಬುಧವಾರ ನಸುಕಿನ ಜಾವದಲ್ಲಿ ಅಫ್ಘಾನಿಸ್ತಾನದಲ್ಲಿ ರಿಕ್ಟರ್ ಮಾಪಕದಲ್ಲಿ 5.6 ತೀವ್ರತೆಯಿದ್ದ ಭೂಕಂಪ ನಡೆದಿದೆ. ನೆಲನಡುಕವು ದಿಲ್ಲಿಯವರೆಗೆ ಭೂಮಿಯನ್ನು ನಡುಗಿಸಿದೆ. ಇಎಂಎಸ್ಸಿ ಯುರೋಪಿಯನ್ ಮೆಡಿಟರೇನಿಯನ್ ನೆಲನಡುಕ ನೆಲೆಯು ಈ ಭೂಕಂಪದ ಕೇಂದ್ರ ಬಿಂದು 121 ಕಿಲೋಮೀಟರ್ ನೆಲದಾಳದಲ್ಲಿ ಇದ್ದುದಾಗಿ ಹೇಳಿದೆ. ಅಫ್ಘಾನಿಸ್ತಾನದ 1,800 ಲಕ್ಷ ಜನಸಂಖ್ಯೆಯ ಬಗ್ಲಾ ನಗರದಿಂದ 164 ಕಿಲೋಮೀಟರ್ ಮೂಡಣದಲ್ಲಿ ಈ ಭೂಕಂಪ ಮುಖ್ಯವಾಗಿ ನಡೆದಿದೆ. ಅಲ್ಲಿ ನೆಲನಡುಕದ ತೀವ್ರತೆಯು 6.4ರಷ್ಟಿತ್ತು ಎಂದು ವರದಿಯಾಗಿತ್ತು. ಆಮೇಲೆ ಅದನ್ನು ಒಟ್ಟಾರೆ 5.6 ತೀವ್ರತೆ ಎಂದು ಹೇಳಲಾಗಿದೆ. ಏಷ್ಯಾ ವಲಯದಲ್ಲಿ ಇತ್ತೀಚೆಗೆ ಭೂಕಂಪನಗಳು ನಡೆಯುತ್ತಲೇ ಇವೆ. ಅದು ದಿಲ್ಲಿಯವರೆಗೆ ನೆಲವನ್ನು ನಡುಗಿಸುವುದು ಕೂಡ ಮಾಮೂಲು ಎಂಬಂತಾಗಿದೆ. ದಿಲ್ಲಿಯಲ್ಲಿ ನೆಲ ನಡುಗಿದ್ದರ ಬಗೆಗೆ ಸಾಕಷ್ಟು ಜನರು ಜಾಲತಾಣ ಎಕ್ಸ್ ಪೋಸ್ಟ್ಗಳಲ್ಲಿ ಬರೆದುಕೊಂಡಿದ್ದಾರೆ. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.